ಮತಾಂತರ ತಡೆ ಮತ್ತು ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ಪಡೆಯುವ ದುಸ್ಸಾಹಸ ಕೈಬಿಡಿ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು, ಮತಾಂತರ ನಿಷೇಧ ಕಾಯ್ದೆ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡೆಯುವ ಕಾಂಗ್ರೆಸ್ ಸರ್ಕಾರದ ಕ್ರಮ ಕಳವಳಕಾರಿಯಾಗಿದೆ. ಮತಾಂತರ ಹಾವಳಿಯಿಂದ ಕುಟುಂಬಗಳು ಛಿದ್ರವಾಗುತ್ತಿರುವುದನ್ನು ಮನಗಂಡ ಹಿಂದಿನ ಬಿಜೆಪಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಿತ್ತು. ಗೋಕಳವು ತಡೆಯಲು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಎರಡೂ ಕಾಯ್ದೆಗಳನ್ನು ಹಿಂಪಡೆಯಲು ತೀರ್ಮಾನಿಸಿರುವುದು ಕಳವಳಕಾರಿಯಾಗಿದೆ. ಕಾನೂನುಗಳ ಹಿಂಪಡೆಯುವ ದುಸ್ಸಾಹಸ ಮಾಡಬಾರದು ಎಂದು ಸ್ವಾಮೀಜಿ ಹೇಳಿದ್ದಾರೆ. ಜನಾಭಿಪ್ರಾಯ ಪಡೆದು ಎರಡು ಕಾಯ್ದೆಗಳನ್ನು ಹಿಂಪಡೆಯದೆ ತಟಸ್ಥ ನಿಲುವು ತಾಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅದಮಾರು ಮಠದ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಕೂಡ ಮತಾಂತರ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆ ಹಿಂಪಡೆಯುವ ನಿಲುವು ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಕರ್ನಾಟಕದ ಈ ಹಿಂದಿನ ಸರ್ಕಾರ ಸಮಾಜದಲ್ಲಿ ಏರ್ಪಟ್ಟಿದ್ದಂತಹ ಎರಡು ಪ್ರಮುಖ ಗೊಂದಲಗಳ ಪರಿಹಾರಕ್ಕೋಸ್ಕರ ಒಂದು ಮತಾಂತರ ನಿಷೇಧದ ಕಾಯ್ದೆಯನ್ನು ಹಾಗೂ ಗೋಹತ್ಯೆ ನಿಷೇಧದ ಕಾಯ್ದೆಯನ್ನು ತಂದಿತ್ತು. ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ತಂದೆ ಮಕ್ಕಳು, ತಾಯಿ ಮಕ್ಕಳು, ಗಂಡ ಹೆಂಡತಿ ಇವರಿಗೂ ಕೂಡ ವೈಮನಸ್ಸೆ ಉಂಟಾಗಿ ಕುಟುಂಬವೇ ಛಿದ್ರವಾಗುವ ಪ್ರಸಂಗ ಒದಗಿ ಬಂದಿತ್ತು ಈ ಮತಾಂತರದ ಹಾವಳಿಯಿಂದಾಗಿ. ಅದನ್ನು ತಪ್ಪಿಸುವುದಕ್ಕೋಸ್ಕರ ಮತಾಂತರ ನಿಷೇಧದ ಕಾಯ್ದೆಯನ್ನು ತಂದದ್ದಿತ್ತು. ಇನ್ನೊಂದು ಗೋಹತ್ಯಾ ನಿಷೇಧ ಕಾನೂನು. ಒಬ್ಬ ಹೆಣ್ಮಗಳು ಮನೆಯಲ್ಲಿ 4 ಹಸುಗಳನ್ನು ಕಟ್ಟಿಕೊಂಡು ಆ ಹಸುಗಳು ನೀಡುವ ಹಾಲನ್ನು ಮಾರಿ ಬದುಕನ್ನು ಸಾಗಿಸ್ತಾ ಇದ್ರು. ಇಂತಹ ಅನೇಕ ಕುಟುಂಬಗಳು ರಾತ್ರೋರಾತ್ರಿ ಕಳ್ಳಕಾಕರು ಬಂದು ತಲವಾರು ಝಳಪಿಸಿ ಆ ಹಸುಗಳನ್ನು ಕದ್ದೊಯ್ತಾ ಇದ್ರು. ನಾಳೆ ದಿವಸ ಆ ತಾಯಿಗೆ ಬದುಕನ್ನು ಸಾಗಿಸುವ ಯಾವ ಆಧಾರವೂ ಇಲ್ಲ. ಇಂತಹ ತೊಂದರೆಯನ್ನು ಗಮನಿಸಿ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಈ ಹಿಂದಿನ ಸರ್ಕಾರ ತಂದದ್ದಿತ್ತು. ಪ್ರಸಕ್ತ ಸರ್ಕಾರ ಈ ಎರಡೂ ಕಾಯ್ದೆಗಳನ್ನು ಹಿಂಪಡೆದುಕೊಳ್ಳುವ ತೀರ್ಮಾನವನ್ನು ಮಾಡಿದ್ದು ಅತ್ಯಂತ ಕಳವಳಕಾರಿಯಾಗಿರತಕ್ಕಂತಹ ಸಂಗತಿಯಾಗಿದೆ. ಈ ಕಾನೂನನ್ನು ಹಿಂಪಡೆಯುವ ದುಸ್ಸಾಹಸವನ್ನು ಮಾಡಬಾರದು. ಆ ವಿಷಯದಲ್ಲಿ ಸರ್ಕಾರ ನಿಮ್ಮ ಕೈಯಲ್ಲಿದೆ. ಜನಪ್ರತಿನಿಧಿಗಳು ನಿಮ್ಮವರೇ ಇದ್ದಾರೆ. ಆ ಜನಪ್ರತಿನಿಧಿಗಳ ಮೂಲಕ ಜನಾಭಿಪ್ರಾಯವನ್ನು ರೂಪಿಸಿಕೊಂಡು ಜನರ ಅಭಿಪ್ರಾಯವನ್ನು ಗಮನಿಸಿಕೊಂಡು ಆ ಕಾಯ್ದೆಯನ್ನು ಹಿಂಪಡೆಯುವ ದುಸ್ಸಾಹಸಕ್ಕೆ ಕೈ ಹಾಕದೆ ತಟಸ್ಥ ರೀತಿಯನ್ನು ಮುನ್ನಡೆಸಬೇಕು ಅನ್ನೋದು ನಮ್ಮ ಸಲಹೆ.